ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಕಿಚ್ಚ ಸುದೀಪ್ ಅವರು ಒಂದಾಗಲಿದ್ದಾರೆ. ಇದಕ್ಕೆ ನಾಳೆಯೇ ವೇದಿಕೆಯನ್ನ ಕಲ್ಪಿಸಲಾಗಿದೆ. ಇವರಿಬ್ಬರ ಸಮಾಗಮಕ್ಕೆ ಸಾಕ್ಷಿಯಾಗ್ತಾ ಇರೋದು ನಟಿ ಸಂಸದೆ ಸುಮಲತಾ ಅವರು. ಈ ಒಂದು ವಿಚಾರ ಇದೀಗ ಸ್ಯಾಂಡಲ್ವುಡ್ ಮಾತ್ರವಲ್ಲ, ಇಡೀ ಕರ್ನಾಟಕದಾದ್ಯಂತ ಭಾರಿ ಕುತೂಹಲವನ್ನ ಸೃಷ್ಟಿಸಿದೆ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಕಿಚ್ಚ ಸುದೀಪ್ಗೆ ದರ್ಶನ್ ಅವರು ಕುಚುಕುಗಳಾಗಿದ್ರು. ಅದೆಂಥದ್ದೇ ಕಾರ್ಯಕ್ರಮ ಇದ್ರು ಕೂಡ ಇಬ್ರು ಜೊತೆಯಾಗಿ ಹೋಗ್ತಾ ಇದ್ರು. ಸ್ಯಾಂಡಲ್ವುಡ್ ನಲ್ಲಿ ಕ್ರಿಕೆಟ್ ಆಗಿರ್ಬೋದು ಅಥವಾ ಇನ್ನಿತರ ಆಡಿಯೋ ರಿಲೀಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇಬ್ರು ಜೊತೆಯಾಗಿ ಹೋಗ್ತಾ ಇದ್ರು. ಕಿಚ್ಚ ಸುದೀಪ್ ಅವರ ಸಿನಿಮಾಗೆ ದರ್ಶನ್ ಅವರು ಸಾಥ್ ಕೊಡ್ತಾ ಇದ್ರು, ದರ್ಶನ್ ಅವರ ಸಿನಿಮಾಗೆ ಕಿಚ್ಚ ಸುದೀಪ್ ಅವರು ಸಾಥ್ ಕೊಡ್ತಾ ಇದ್ರು. ಇವರಿಬ್ಬರ ಒಡನಾಟದ ಬಗ್ಗೆ ಹೇಳೋದಕ್ಕೆ ಹೋದ್ರೆ ಅದಕ್ಕೆ ಪದಗಳೇ ಇಲ್ಲ. ಆ ಮಟ್ಟಕ್ಕೆ ದಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದವರು ಕಿಚ್ಚ ಸುದೀಪ್ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅದಾದ ಬಳಿಕ ಒಂದು ಇಂಟರ್ವ್ಯೂನಲ್ಲಿ ಕಿಚ್ಚ ಸುದೀಪ್ ಅವರು ಮೆಜೆಸ್ಟಿಕ್ ಸಿನಿಮಾಗೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದ್ರು. ಈ ಒಂದು ವಿಚಾರವಾಗಿ ದರ್ಶನ್ ಅವರು ಕೋಪಗೊಂಡ್ರು. ಅದಾದ ಬಳಿಕ ದರ್ಶನ್ ಅವರು ಟ್ವೀಟ್ ಒಂದನ್ನ ಮಾಡಿದ್ರು. ನಾನು ಮತ್ತು ಕಿಚ್ಚ ಸುದೀಪ್ ಅವರು ಕೇವಲ ಚಿತ್ರರಂಗದ ನಟರಷ್ಟೇ, ಯಾವುದೇ ರೀತಿಯಾದಂತಹ ಗೆಳೆಯರಲ್ಲ, ಹಾಗೆ ಹೀಗೆ ಅಂತೇಳಿ ದರ್ಶನ್ ಅವರು ಒಂದಿಷ್ಟು ಖಾರವಾಗಿ ಟ್ವೀಟ್ ಮಾಡಿದ್ರು. ಅದಾದ ಬಳಿಕ ಒಂದಿಷ್ಟು ವರ್ಷಗಳ ಕಾಲ ಕಿಚ್ಚ ಸುದೀಪ್ ಅವರು ದರ್ಶನ್ ಅವರನ್ನ ಫಾಲೋ ಮಾಡ್ತಾ ಇದ್ರು. ಅದಾದ ಬಳಿಕ ಅದೇನಾಯ್ತೋ ಗೊತ್ತಿಲ್ಲ, ಎರಡು ಕಡೆಯಲ್ಲೂ ಕೂಡ ಹುಳಿ ಹಿಂಡುವವರು ಇದ್ದಾರೆ. ಹೀಗಾಗಿ ಇಬ್ಬರ ಸಂಬಂಧ ಕೂಡ ಅಳಸಿ ಹೋಯಿತು. ಹೀಗಿರ್ಬೇಕಾದ್ರೆ ಪ್ರಸ್ತುತ ಕಿಚ್ಚ ಸುದೀಪ್ ಹಾಗೆ ದರ್ಶನ್ ಅವರು ಒಂದಾಗುವ ವೇದಿಕೆಯನ್ನ ಸುಮಲತಾ ಅವರು ಕಲ್ಪಿಸಿದ್ದಾರೆ. ನಾಳೆ ಸುಮಲತಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಬ್ಬರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ದರ್ಶನ್ ಹಾಗೆ ಕಿಚ್ಚ ಸುದೀಪ್ ಅವರು ಒಂದೇ ವೇದಿಕೆಯಲ್ಲಿ ಈ ತನಕ ಕಾಣಿಸಿಕೊಂಡಿರಲಿಲ್ಲ. ಅಂದ್ರೆ 6 ವರ್ಷದಿಂದೀಚೆಗೆ ಯಾವಾಗ ಇಬ್ರು ಬೇರೆಯಾದ್ರೂ ಆ ಬಳಿಕ ಯಾವುದೇ ಕಾರ್ಯಕ್ರಮಕ್ಕೆ ಇಬ್ಬರು ಜೊತೆಯಾಗಿ ಹೋಗಿಲ್ಲ. ಕಿಚ್ಚ ಸುದೀಪ್ ಅವರು ಹೋದ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಹೋಗಲ್ಲ, ದರ್ಶನ್ ಅವರು ಹೋಗುವ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ಅವರು ಹೋಗುವುದಿಲ್ಲ. ಹೀಗೆ ಇಬ್ಬರ ಮಧ್ಯೆ ಬೃಹತ್ ಕಂದಕವೇ ನಿರ್ಮಾಣವಾಗಿತ್ತು. ಒಂದಿಷ್ಟು ಮಂದಿ ಕಂದಕವನ್ನ ಸೃಷ್ಟಿ ಮಾಡಿದ್ರು. ಆದರೆ ಈ ಕಂದಕವನ್ನ ಇದೀಗ ಸುಮಲತಾ ಅವರು ಪ್ಯಾಚ್ ಅಪ್ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಕೂಡ ಇದೀಗ ತೆರೆ ಎಳಿತಾ ಇದ್ದಾರೆ. ಹಾಗನ್ನ ಮಾತ್ರಕ್ಕೆ ಇದು ಇವತ್ತು ನಿನ್ನೆ ವಿಚಾರ ಅಲ್ಲ. ಒಂದಿಷ್ಟು ತಿಂಗಳ ಹಿಂದೆ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವರು ಒಂದಾಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ್ರು. ಅದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಅಷ್ಟೊಂದು ಇನ್ಸಿಡೆಂಟ್ ನಡೆದಿತ್ತು. ಆ ಸಂಬಂಧ ಕಿಚ್ಚ ಸುದೀಪ್ ಅವರು ದರ್ಶನ್ ಅವರ ಪರವಾಗಿ ಮಾತನಾಡಿದ್ರು. ಅದಾದ ಬಳಿಕ ಇವರಿಬ್ಬರು ಒಂದಾಗ್ತಾರೆ ಅನ್ನುವ ಮಾತುಗಳು ಕೇಳಿ ಬಂದಿತ್ತು. ಮತ್ತೆ ಸಿನಿಮಾದ ವಿಚಾರದಲ್ಲೂ ಕೂಡ ಇವರಿಬ್ಬರು ಜೊತೆಯಾಗಿ ಸಿನಿಮಾ ಮಾಡ್ತಾರೆ ಅಂತ ಕೂಡ ಕೇಳಿ ಬಂದಿತ್ತು. ಆದ್ರೆ ಅದು ಕೇವಲ ಗಾಸಿಪ್ ಅಷ್ಟೇ ಆಗಿತ್ತು, ಕೇವಲ ಗಾಳಿಯಲ್ಲಿ ಗುಂಡು ಅಂತ ಹೇಳ್ತಾರಲ್ಲ ಅದೇ ಆಗಿತ್ತು. ಆದ್ರೆ ನಾಳೆ ಏನು ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ಸುಮಲತಾ ಅವರು ಇಬ್ಬರಿಗೂ ಕೂಡ ಆಹ್ವಾನ ನೀಡಿದ್ದಾರೆ. ಹೀಗಾಗಿ ಕಿಚ್ಚ ಸುದೀಪ್ ಹಾಗೆ ದರ್ಶನ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಒಂದಿಷ್ಟು ಮೂಲಗಳು ತಿಳಿಸಿವೆ. ಭಾಗಿಯಾಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸದ್ಯದ ಬೆಳವಣಿಗೆಯ ಪ್ರಕಾರ ಇಬ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಮುಖಾಮುಖಿ ಆಗ್ತಾರೆ. ಇವರಿಬ್ಬರ ಮಧ್ಯ ರಾಜಸಂಧಾನ ನಡೆಯಲಿದೆ. ಎಲ್ಲಾ ಮುನಿಸಿಗೆ ತೆರೆ ಎಳೆಯಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಇಬ್ರು ಕೂಡ ಘಟಾನುಘಟಿಗಳು ಒಂದಾಗ್ಲಿ, ಕನ್ನಡ ಚಿತ್ರರಂಗವನ್ನ ಮತ್ತಷ್ಟು ಉತ್ತುಂಗಕ್ಕೇರಿಸಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.